हरे हरे राम 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 हरे 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 कृष्णा 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 हरे 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 राम 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 हरे हरे. ಸೊ ಪೃಥು ಮಹಾರಾಜರ ಚರಿತ್ರೆ, ಅವರ ಇದು ಗುಣಗಾನ ಇಲ್ಲಿ ಅಲ್ಲಿ ಬಂದ ಸೂತ ಮಗದರಿಗಳಿಂದ ಮುಂದೆ ಅವರ ಭವಿಷ್ಯತ್ತು ಹೇಗಿರುತ್ತೆ ಅಂತಾನೆ ಅವರು ವಿವರಿಸ್ತಾ ಇರೋದು. ಸೊ ಇವತ್ತಿನ ಇದರಲ್ಲಿ ಹೇಳ್ತಾ ಇರೋದು ಅವರು ಎಷ್ಟು ಸಹನಾಶೀಲರು ಅಂದ್ರೆ ಭೂಮಿಗೆ ಇಲ್ಲಿ ಹೋಲಿಕೆ ಮಾಡ್ತಾ ಇರೋದು. ಇವತ್ತು ನಿನ್ನೆ ಕೇಳಿದ್ ನಾವು ಅವರನ್ನು ಸೂರ್ಯನಿಗೆ ಎಷ್ಟು ಶಕ್ತಿಶಾಲಿ ಅಂತ ಅವರನ್ನು ಹೋಲಿಕೆ ಮಾಡೋದು. ಸೂರ್ಯ ಎಷ್ಟು ಪ್ರಭಾವಶಾಲಿ ಇದೆ. ಸೊ ಆದರೂ ಅದು ಎಲ್ಲರಿಗೂ ಕೂಡ ಅನುಗ್ರಹಿಸುತ್ತೆ, ಎಲ್ಲರಿಗೂ ಬೆಳಕು ಕೊಡುತ್ತೆ, ಅದು ಬಿಸಿಲು ಕೊಡುತ್ತೆ, ಅದು ಕರುಣೆ ತೋರಿಸುತ್ತೆ, ನಿಷ್ಪಕ್ಷಪಾತ. ಯಾರಿಗೂ ಸೂರ್ಯ ಅನ್ನೋದು ಅದು ಒಂದು ಮನೆ ಮೇಲೆ ಬರುತ್ತೆ, ಇನ್ನೊಂದು ಮನೆಗೆ ಬರೋದಿಲ್ಲ, ಆಗಿಲ್ಲ, ಎಲ್ಲರಿಗೂ ಬರುತ್ತೆ. ಸೊ ಆ ರೀತಿ ನಿನ್ನೆ ಅವ್ರು ಹೇಳ್ತಾ ಇದ್ರು ರಾಜನಾದವ್ರು ಆತರ ಇರ್ಬೇಕು, ಆತರ ಗುಣಗಳಿರ್ಬೇಕು ಅಂತ ಹೇಳ್ತಾ ಇದ್ರು. ಇವತ್ತು ಅವ್ರನ್ನ ಹೋಲಿಕೆ ಮಾಡ್ತಾ ಇರೋದು ಭೂದೇವಿ, ಭೂಮಿ, ಭೂತಾಯಿ ನಮಗೆ. ಸೊ ಅವ್ರು ನಮ್ಮ ಎಲ್ಲ ಭಾರವನ್ನು ಹೊರ್ಕೊಂಡಿದ್ದಾರೆ. ಅವರು ಇಲ್ಲಿ ಹೇಳ್ತಾ ಇರೋದಿಲ್ಲಿ ಹೇಗೆ ಎಷ್ಟು ಭಾರ, ಎಷ್ಟು ಸಹನೆ ಅಂತ ಹೇಳ್ತಾ ಇರೋದು, ಸಹಿಸ್ಕೊಂಡಿದ್ದಾರೆ. ಸೊ ಹಾಗೆ ಈ ಸಹನೆ ರಾಜನಿಗೆ ಈ ತರ ಇರಬೇಕು ಅಂತ ಹೇಳ್ತಾರೆ ರಾಜರು. ಸೊ ಆಕ್ಚುಲಿ ಯಾಕಂದ್ರೆ ಈ ಕರ್ತವ್ಯ ಹೆಚ್ಚು ಆದಷ್ಟು ಅವ್ರಿಗೆ ಆ ದಿವ್ಯ ಗುಣಗಳಿರ್ಬೇಕು. ಅವಾಗ ಅವರು ಅದನ್ನ ಕರ್ತವ್ಯ ಮಾಡಕ್ಕಾಗುತ್ತೆ. ಆ ಗುಣಗಳಿಲ್ಲ ಅಂದ್ರೆ ಆ ಕರ್ತವ್ಯ ಮಾಡಕ್ಕಾಗಲ್ಲ. ಇವತ್ತು ಆಧುನಿಕ ಜಗತ್ತಿನಲ್ಲಿ ವಿದ್ಯಾಭ್ಯಾಸ ಅಂದ್ರೆ ಹೇಗಂದ್ರೆ ಹೇಗೋ ಏನೋ ನೀವು ಆ ಸಾಮರ್ಥ್ಯ ಪಡ್ಕೊಂಡ್ಬಿಡ್ಬೋದು ಅಂತ ಹೇಳ್ತಾರೆ. ಸಾಮರ್ಥ್ಯವನ್ನು ಅಂದ್ರೆ ಈಗ ಜಾಬ್ಗೆ ಹೋದಾಗ ಅವ್ರು ಈ ತರ ಇಲ್ಲ, ನೀನ್ ಏನ್ ಜಾಬ್ ಮಾಡಕ್ಕಾಗುತ್ತೆ, ಏನ್ ಕೆಲಸ ಮಾಡಕ್ಕಾಗುತ್ತೆ, ನಿಮ್ಗೇನು, ನಿಮ್ಮ ಹಿನ್ನೆಲೆ ಏನು, ನೀನ್ ಎಲ್ಲಿ ಕಲ್ತಿದ್ಯಾ, ಇದೆಲ್ಲ ನೋಡ್ತಾರೆ ಈ ತರ ಅವ್ರು ಅವರದೇ ಆದ ಒಂದು ಲೆಕ್ಕಾಚಾರ ಮಾಡ್ತಾರೆ. ಆದ್ರೆ ಹೇಳ್ತಾರೆ ಜಾಬ್ ಇಂಟರ್ವ್ಯೂ ಆಗುತ್ತೆ, ಇನ್ನೊಂದಾಗುತ್ತೆ, ಆದ್ರೆ ನಂತರ ಅವ್ರ ಕೆಲ್ಸಕ್ಕೆ ಬಂದ್ರೆ ಗೊತ್ತಾಗುತ್ತೆ ಅವ್ರು ನಿಜವಾಗ್ಲೂ ಆ ಕೆಲ್ಸದ ಅವ್ರಿಗೆ ಇದಿದ್ಯಾ ಇಲ್ವಾ. ಇವತ್ತು ಡಿಗ್ರಿ, ಆ ಡಿಗ್ರಿ ಅಲ್ಲಿ ಪಡೆದ್ಬಿಟ್ಟೆ, ಇಷ್ಟು ಮಾರ್ಕ್ಸ್ ಪಡೆದ್ಬಿಟ್ಟೆ, ಅಷ್ಟು ಪರ್ಸೆಂಟೇಜ್ ಬಂದಿದೆ, ಹಾಗೆ ಅವರು ಇದು ಮಾಡೋದು. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಒಬ್ಬರ ಗುಣದ ಇದು ವ್ಯಕ್ತಿ ಗುಣ ಮುಖ್ಯ. ಸೊ ಇವತ್ತಿನ ಆ ರೀತಿ ನೋಡಿದ್ರೆ ಕೇವಲ ಒಬ್ಬರ ಕೆಲಸ ಮಾಡೋದ್ರಲ್ಲಿ ಅವರು ಎಷ್ಟು ಇದು ಅಂತ ಅದರ ಒಂದು ಸಾಮರ್ಥ್ಯ ಇದೆ ಅಂತ ನೋಡೋದು. ಸಾಮರ್ಥ್ಯ ಬರುತ್ತೆ, ಮತ್ತೆ ಆಕ್ಚುಲಿ ಮೊದಲು ಗುಣ ಬೇಕು, ವ್ಯಕ್ತಿ ಗುಣ. ಅವ್ರಿಗೆ ಒಂದು ನೈತಿಕ ಮಟ್ಟ ಇರಬೇಕು, ಒಂದು ನಂಬಿಕೆ ಮಾಡೋ ಇದಿರ್ಬೇಕು, ಆತರ ಅದು ವ್ಯಕ್ತಿತ್ವ ಮುಖ್ಯ ಮೊದಲಿಗೆ. ಸೊ ವೈದಿಕ ಕಾಲದಲ್ಲಿ ಆಗಿರ್ತಾ ಇತ್ತು. ರಾಜನ ಇವಾಗ ನಾವು ಹೇಳ್ತಾ ಇರೋದು ರಾಜ, ಪರ್ಟಿಕ್ಯುಲರ್ಲಿ ರಾಜ ಅಂದ್ರೆ ತುಂಬಾ ವೈಯಕ್ತಿಕವಾಗಿ ಅವರ ತುಂಬಾ ಒಳ್ಳೆ ಗುಣಗಳಿರ್ತಾರೆ. ಇವತ್ತೇನಿಲ್ಲ, ಎಲೆಕ್ಷನ್ ಅಲ್ಲಿ ಏನೋ ಒಂದು ಹಿಂಗೋ ಓಟ್ ಪಡಿಬೇಕು ನೀವು ಅಷ್ಟೇ. ಸೊ ಅದನ್ನ ಹೇಗೆ ನೀವು ಪಡೆಯೋದು ಕಲ್ತ್ಕೊಂಡ್ರೆ ಆಯ್ತು. ನೀವು ಹೇಗೋ ಜನರಿಗೆ ಆಶ್ವಾಸನೆ ಕೊಟ್ಟು ಇದು ಕೊಡ್ತೀವಿ, ಅದು ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಇಲ್ಲ ಇನ್ನೇನಾದ್ರು ಚಿಕ್ಕ ಪುಟ್ಟ ಇದು ಕೂಡ ಕೊಟ್ಟು ಓಟ್ ಖರೀದಿ ಮಾಡುವುದು ನೀವು. ಎಷ್ಟೋ ಕಡೆ ಇಲ್ಲಾಂದ್ರೆ ಎಷ್ಟೋ ಕಡೆ ನಾವು ಕೇಳೋದು ಇದು ಎಲೆಕ್ಷನ್ ಸಮಯದಲ್ಲಿ ಕುಡಿಯೋದು ಅದೆಲ್ಲ ಹೋಗುತ್ತೆ, ಎಲ್ಲ ಅವ್ರಿಗೆಲ್ಲ ಸಾಲ ಕೊಟ್ಬಿಟ್ರೆ ಆಯ್ತು, ನಿಮಗೆ ಓಟ್ ಬಂತು, ನೀವು ಆಗುತ್ತೆ. ಸೊ ಹಿಂದೆ ಹಾಗಲ್ಲ, ರಾಜರಂದ್ರೆ ಹೀಗಿರ್ತಾರೆ. ರಾಜನು ಅಂದ್ರೆ ಅವರು ಈ ತರ ಎಲ್ಲ ಮೋಸ ವಂಚನೆ ಇಲ್ಲ, ಅವ್ರಿಗೆ ಅವರೇ ನೀತಿ ನಿಯಮ ಪಾಲನೆ ಮಾಡ್ತಾರೆ. ಅವ್ರಾಗ ಮಾಡೋದ್ರಿಂದ ಅವ್ರಿಗೆ ಇನ್ನೊಬ್ರಿಗೆ ಮಾಡ್ಸಕ್ಕಾಗುತ್ತೆ. ಯಥಾ ರಾಜ ತಥಾ ಪ್ರಜಾ. ಸೊ ಯಾರು ನಾವು ಬೋಧನೆ ಮಾಡೋ ಮುಂಚೆ ನಾವು ಮಾಡಿದ್ರೆ ಆಕ್ಚುಲಿ ಅವ್ರು ಮಾಡ್ತಾರೆ, ಇಲ್ಲಾಂದ್ರೆ ಮಾಡೋದಿಲ್ಲ. ಹಾಗೆ ಇಲ್ಲಿ ಹೇಳ್ತಾ ಇರೋದು ಇಲ್ಲಿ ಋತು ಮಹಾರಾಜನ ದಿವ್ಯ ಗುಣಗಳು, ಅದರ ಸಹಿಷ್ಣುತೆ ಅಂದ್ರೆ ಅದು ತಡ್ಕೊಳ್ಳೋ ಒಂದು ಶಕ್ತಿ ಎಷ್ಟಿರುತ್ತೆ ಅಂದ್ರೆ ಅವ್ರ ಬಗ್ಗೆ ಹೇಳ್ತಾ ಇರೋದು, ಯಾರಾದರೂ ತಿತಿಕ್ಷತ್ಯ ಕ್ರಮಂ ವೈನ್ಯ ಉಪರ್ಯಾಕ್ರಮತಾಮಪಿ ಅಂದ್ರೆ ಅವರ ತಲೆ ಮೇಲೆ ಯಾರಾದರೂ ತಲೆ ಇಟ್ರು, ಯಾರು ಕಾಲಿಟ್ರು, ಯಾರು ಇಡೋದಿಲ್ಲ. ರಾಜನಂದ್ರೆ ಎಲ್ಲರೂ ಗೌರವದಿಂದ ಇರ್ತಾರೆ. ತಪ್ಪಾಗಿ ಏನಾದ್ರು ಒಂದಿರಲ್ಲ ಆತರ ಮಾಡಿದ್ರು ರಾಜನು ಸಹನೆ ಮಾಡ್ತಾನೆ ಅಂತನೂ ಆ ರೀತಿ ಹೇಳ್ತಾ ಇದೆ. ಉಪರ್ಯಾಕ್ರಮತಾಮಪಿ ಅಂತ ತನ್ನ ತಲೆಯ ಮೇಲೆ ತುಳಿಯುತ್ತಿರುವವರನ್ನು ಅವನು, ಯಾಕಂದ್ರೆ
ರಾಜನು ಅಂದ್ರೆ ಅವ್ರ ಭಾವನೆ ಹೇಗಿರುತ್ತೆ ಅಂದ್ರೆ ಅವ್ರಿಗೆ ತಂದೆ ಭಾವನೆ ಇರುತ್ತೆ. ಎಲ್ಲ ಪ್ರಜೆಗಳು ಅಂದ್ರೆ ಅವ್ರಿಗೆ ನಮ್ಮ ಮಕ್ಕಳು ಅವರು ರಕ್ಷಣೆಗೆ, ತಂದೆ ತಾಯಿ ಮಕ್ಕಳ ರಕ್ಷಣೆ ಮಾಡೋ ಭಾವನೆ ಇರುತ್ತೆ. ರಾಜನಿಗೂ ಕೂಡ ಅದ್ರ ಭಾವನೆ ಇರಬೇಕು. ಆಗಿರೋ ರಾಜನಾಗ ಅವನು ಅರ್ಹನು. ಸೊ ಈಗ ಇದೆಲ್ಲ ಇದು ಸಾಮಾನ್ಯ ವ್ಯಕ್ತಿಗೆ ಇದು ಬರುವಂತದಲ್ಲ. ಇದಕ್ಕೆ ಸಪರೇಟ್ ತರಬೇತಿ ಇರ್ತಾ ಇತ್ತು ಹಿಂದೆ. ಆ ರೀತಿ ಒಂದು ತರಬೇತಿ ಶಿಕ್ಷಣ ಇರ್ತಾ ಇತ್ತು. ಆ ರೀತಿ ದಿವ್ಯ ಗುಣಗಳನ್ನು ಅವ್ರು ಪಡಿತಾ ಇದ್ರು. ಸೊ ಇವರು ಪೃಥು ಮಹಾರಾಜ ಆ ರೀತಿ ಭೂದೇವಿಯ ತರ ಅವರು ಸಹನೆ ಅಂತ ಹೇಳ್ತಾರೆ. ಅವರು ಎಲ್ಲವರನ್ನು ಸಲಹುತ್ತಿದ್ದಾರೆ. ಮತ್ತೆ ವೈಯಕ್ತಿಕವಾಗಿ ಅವ್ರೇನೋ ಕಷ್ಟ ಬಂದ್ರು ಅವ್ರನ್ನ ಸಹಿಸ್ಕೊಳ್ತಾರೆ. ಅವ್ರು ಸಹಿಸ್ಕೊಂಡು ಅವ್ರ ಸ್ವಂತ ಇದನ್ನು ಅವರು ಒಬ್ಬರು ಮಹಾರಾಜ ಬರ್ತಾರೆ. ಯಾರು ಮಹಾರಾಜ? ಮುಂದೆ ಅವರು ನೋಡ್ತೀವಿ ಭಾಗವತದಲ್ಲಿ ರಂತಿದೇವ ಅಂತ ಒಂದು ನೋಡ್ತೀವಿ. ರಂತಿದೇವ ಅಂತ ವಿವರಣೆ ಒಂದು. ಸೊ ಅವ್ರ ಬಗ್ಗೆ ಹೇಳ್ತಾರೆ, ಎಲ್ಲ ರಾಜರ್ಷಿಗಳು ಹೀಗೆ, ಇಲ್ಲಿ ಪೃಥು ಮಹಾರಾಜ ಹೇಗ್ ಬಗ್ಗೆ ಕೇಳ್ತಾ ಇದೀವೋ ಹಾಗೆ ರಾಜ. ಸೊ ರಂತಿದೇವರು ಕೂಡ ಒಂದು ಸಲ ಏನೋ ಅವರು ತೀವ್ರ ತಪಸ್ಸೆ ಮಾಡ್ತಾ ಇರ್ತಾರೆ. ತಪಸ್ಸೆ ಅಂದ್ರೆ ಅವರು ಇದೆ ಅವರ ವ್ಯಕ್ತಿತ್ವವನ್ನು ಭಗವಂತನ ಹತ್ತಿರ ಹೋಗ್ಲಿಕ್ಕೆ ಅವರು ಪರಿಶುದ್ಧ ಮಾಡಿಕೊಂಡು ಭಗವಂತನ ಹೋಗಕ್ಕೆ ಅವರ ಉದ್ದೇಶ. ಸೊ ಹಾಗೆ ಅವ್ರು ಎಷ್ಟೋ ದಿವಸ ಉಪವಾಸ, 47 ದಿವಸ ಇರೋದು. ಅದು ಈ ಕಾಲ ಅಲ್ಲ, ಕಲಿಯುಗ ಅಲ್ಲ, ಅದು ಸತ್ಯಯುಗ. ಇವಾಗ ಇದೆಲ್ಲ ಕೇಳಿದ್ರೆ ನಾವು ಆ ತರ ಮಾಡ್ಬೇಕಾ ಅನ್ಸುತ್ತೆ. ಇಲ್ಲ, ನಾವು ಕಲಿಯುಗದೆಲ್ಲ ಮಾಡೋದ್ ಬೇಕಾಗಿಲ್ಲ. ಇದು ಸಮಯ ಬೇರೆ. ಆಗ ಅವರ ಆಯುಷ್ ಅವ್ರದ್ದು ಲಕ್ಷಾಂತರ ವರ್ಷ ಇರ್ತಾ ಇತ್ತು, ಸಾವಿರಾರು ವರ್ಷಗಳಿರ್ತಾ ಇತ್ತು. ಈಗ ನಾವು 100 ವರ್ಷಗಳಿರ್ತೀವಿ ಅಷ್ಟೇ. ಈಗ 50 ವರ್ಷನೂ ಕಷ್ಟ, ಯಾರು ಬದುಕಲ್ಲ ಅದು ಈ ತರ. ಸೊ ಹೀಗಿರುವಾಗ ಈ ತಪಸ್ಸೆಗಳಿಲ್ಲ. ಆದ್ರೆ ಅವ್ರ ಬಗ್ಗೆ ಹೇಳೋದು ಯಾರು ರಂತಿದೇವ ಮಹಾರಾಜ ಬಗ್ಗೆ ಹೇಳೋದು, ಅವ್ರಷ್ಟು ದಿನ ತಪಸ್ಸೆ ಆದ್ಮೇಲೆ, ಅದು ಸಮಯ ಬೇರೆ. ಇಲ್ಲ ಇವಾಗಲೇ ಓಕೆ, ಇವಾಗ ಇಟ್ಕೊಳ್ಳೋಣ, ನಮಗೆ ಇವತ್ತು ಏಕಾದಶಿ, ಇವತ್ತು ಯಾರಾದ್ರೂ ಉಪವಾಸ ಮಾಡಿದ್ವಿ, ನಾವು ಉಪವಾಸ ಮಾಡಿದ್ಮೇಲೆ ನಾಳೆ ಉಪವಾಸ ಬಿಡ್ಬೇಕು ನಾವು. ಸಾತ ರಾಜನು ಕೂಡ ಮಾಡ್ತಾ ಇದ್ದ ಅದ್ರ ಉಪವಾಸ. ಸೊ ಮಾಡ್ತಾ ಇದ್ದ ಏನೋ ಒಂದು ವ್ರತ ಮಾಡಿದ ನಂತರ ಕೊನೆಗೆ ಇನ್ನ ಎಲ್ಲ ಆಯ್ತು, ವ್ರತ ಬಿಡೋಣ ಈಗ ಅಂತೆಲ್ಲ ಪೂಜೆ ಎಲ್ಲ ಮಾಡಿ ಮತ್ತೆ ಬಿಡ್ಬೇಕು ವ್ರತ ಎಲ್ಲ. ಅವ್ರಿಗೆ ಆಹಾರಕ್ಕೆ ತಟ್ಟೆ ಎಲ್ಲ ತಗೊಂಡ್ ಬಂದಿದ್ದಾರೆ, ತಿನ್ಬೇಕು ಅನ್ನೋಷ್ಟರಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ, ಯಾರೊಬ್ಬ ಬ್ರಾಹ್ಮಣ ಬರ್ತಾರೆ. ಅವ್ರು ಬಂದು ಹಸಿ ಹೋಗ್ತಾ ಇದೆ. ರಾಜನ್ ಏನ್ ಮಾಡ್ತಾರಂತೆ, ಹೌದಾ ನಿಮ್ಗೆ ತನಗೆ ಅವರು ಅಷ್ಟು ಇದಾಗಿ ಇದೆ, ಹಸಿವು ಇರ್ಬೋದು, ಇನ್ನೊಂದಿರ್ಬೋದು, ಆದ್ರೆ ನೀವು ಅತಿಥಿ ದೇವೋಭವ ಅಂತ ನಮ್ಮ ಅದು ರಾಜನ್ ಅಂದ್ರೆ ಇನ್ನ ಪರ್ಟಿಕ್ಯುಲರ್ಲಿ ಯಾರಾದ್ರೂ ಈ ತರ ಗೌರವ ಸಾಧು ಪುರುಷರು ಬಂದ್ರೆ ಅವ್ರಿಗೆ ಆತರ ನೋಡ್ಬೇಕು. ಅವ್ರ ತಕ್ಷಣ ಅರ್ಧ ಪ್ಲೇಟು ಅದು ಏನಿದೆ ಅದನ್ನ ಆ ಬ್ರಾಹ್ಮಣನಿಗೆ ಕೊಟ್ಬಿಡ್ತಾನೆ. ಸೊ ನಂತರ ನೆಕ್ಸ್ಟ್ ಆಯ್ತು, ಆ ಬ್ರಾಹ್ಮಣನಿಗೆ ಸಂತೋಷ ಆಯ್ತು, ರಾಜನಿಗೆ ಆಶೀರ್ವದಿಸ್ಬಿಟ್ಟು ಹೋಗ್ತಾನೆ. ಇನ್ನೇನು ಅವ್ರು ತಿನ್ಬೇಕು ಅನ್ನೋಷ್ಟೇ ಇನ್ನೊಬ್ರು ಯಾರೋ ಬರ್ತಾರೆ. ಇನ್ನೊಬ್ರು ಬಂದು ಅವರು ಕೂಡ ಏನೋ ನೆಕ್ಸ್ಟ್ ಇನ್ನೊಂದು ಅರ್ಧ ಭಾಗ ಏನೋ ಕೊಟ್ಬಿಡ್ತಾರೆ. ಸೊ ಕೊನೆಗೊಬ್ರು ಬೇರೆ ಒಬ್ಬ ಬ್ರಾಹ್ಮಣ ವೇಷದಲ್ಲಿ ಒಬ್ರು ಬರೋದು. ಕೊನೆಗೊಬ್ರು ಚಾಂಡಾಲ ಅಂತ ಹೇಳಿದ್ರೆ ನಾಯಿ ಮಾಂಸ ತಿನ್ನೋರು. ನಮ್ಮ ಭಾರತದಲ್ಲಿ ಕಡಿಮೆ ಇದ್ದಾರೆ, ಇಲ್ಲ ಅಂತಲ್ಲ, ಅದೇ ಕಡಿಮೆ. ಆದ್ರೆ ನೀವು ನೋಡಿದ್ರೆ ಕೊರಿಯಾ, ಚೈನಾ ಎಲ್ಲ ಕೇಳ್ತೀರಾ, ಅಂದ್ರೆ ತುಂಬಾ ಇದೆಲ್ಲ ಕಾಮನ್ ಇದೆಲ್ಲ ಅಲ್ಲಿ. ಸೊ ಎನಿವೆ, ಸೊ ನಮ್ಮ ಭಾರತ ಇದರಲ್ಲಿ ಎಲ್ಲ ಮಾಂಸ ತಿನ್ನೋದ್ರಲ್ಲೂ ಕೂಡ ನಾಯಿ ಮಾಂಸ ತಿನ್ನೋರು ಅಂದ್ರೆ ಅವ್ರು ತುಂಬಾ ಕೀಳು ಅಂತ ಭಾವನೆ. ಆ ವ್ಯಕ್ತಿ ಕೂಡ ಬರ್ತಾರೆ ಕೊನೆಗೆ ಬಂದು, ನನ್ನ ನಾಯಿಗಳೆಲ್ಲ ಇವೆ, ಅವ್ರಿಗೆ ಏನ್ ಹೇಳ್ತಾರೆ, ಕೊನೆಗೆ ಒಂದು ಗ್ಲಾಸ್ ಏನೋ ಇದಿರುತ್ತೆ, ಅದು ಕೂಡ ಅವ್ರು ಕೊಟ್ಬಿಡ್ತಾರೆ. ಅವ್ರಿಗೂ ಏನ್ ಬೇಕೋ ಅದು ಕೊಡ್ತಾರೆ, ಜೊತೆಗೆ ಒಂದು ನೀರ್ ಕುಡಿಯಕ್ಕೆ ನೀರು ಕೂಡ ಇಲ್ಲ, ಅವ್ರಿಗೆ ಕೊಟ್ಬಿಡ್ತಾರೆ ರಂತಿದೇವ. ಆಮೇಲೆ ಅವರೆಲ್ಲ ಇನ್ನೇನ್ ಅಂದ್ರೆ ರಂತಿದೇವ ಇನ್ನ ತಾನು ದೇಹವನ್ನು ಕಳ್ಕೊಂಡ್ರು, ತನ್ನ ಜೀವ ಹೋದ್ರು ಕೂಡ ಅವನ ಧರ್ಮ, ರಾಜನ ಧರ್ಮ ಏನಿದೆ, ಅವನ ಪ್ರಜೆಗಳನ್ನ ನೋಡ್ಕೊಳ್ಬೇಕು, ಅವರನ್ನ ಕಾಪಾಡ್ಬೇಕು. ಅವನ ಮೊನ್ನೆ ಇದೆ ಪೃಥು ಮಹಾರಾಜನು ಕೇಳಿರ್ಬೋದು ನೀವು. ಪೃಥು ಮಹಾರಾಜ ಶಿಬಿ ಚಕ್ರವರ್ತಿ ಬರುತ್ತೆ, ಶಿಬಿ ಚಕ್ರವರ್ತಿ. ಎನಿವೆ, ಸೊ ಇಲ್ಲಿ ನಾವು ಕೇಳೋದೇನಂದ್ರೆ ಈ ತರ ಪಾಯಿಂಟ್. ಅವ್ರ ವೈಯಕ್ತಿಕವಾಗಿ ಅವರೆಲ್ಲ ಒಂದು ಕಷ್ಟವನ್ನು ತಗೊಳ್ಳಿಕ್ಕೆ, ಅವ್ರು ಸಹಿಸ್ಕೊಳ್ಳಿಕ್ಕೆ ಅವರು ತಯಾರಿರ್ತಾರೆ. ಅವ್ರು ನಾನ್ ಚೆನ್ನಾಗಿದ್ರೆ ಆಯ್ತು, ನನ್ನ ಕುಟುಂಬದವ್ರು ಚೆನ್ನಾಗಿದ್ರೆ ಸಾಕು, ಇನ್ ಯಾರು ಹೇಗಾದ್ರೂ ಹಾಳಾಗೋಗ್ಲಿ, ಆತರ ಇಲ್ಲ. ಹಿಂದೆ ರಾಜರು ಅಂದ್ರೆ ಅವರು ಸ್ವಾರ್ಥ ಇರ್ತಾ ಇರಲ್ಲ ಅವ್ರಿಗೆ. ಅದು ಆ ಗುಣವನ್ನು ಇಲ್ಲಿ ಹೇಳ್ತಾರೆ. ಪೃಥು ಮಹಾರಾಜ ಆತರ ರಾಜ. ಆಮೇಲೆ ಅಲ್ಲಿ ರಂತಿದೇವಿಗೆ ಬಂದದ್ದು ಯಾರು ಸಾಮಾನ್ಯ ವ್ಯಕ್ತಿಗಳಲ್ಲ, ಬ್ರಹ್ಮ, ಶಿವ ಮತ್ತೆ ಇಂದ್ರ ಅನ್ಸುತ್ತೆ.
ಇವರೆಲ್ಲ ಒಂದೊಂದು ಇದ್ರಲ್ಲಿ ಬಂದು ಇವರು ಪರೀಕ್ಷೆ ಮಾಡೋದಕ್ಕೆ ಇವರು ರಂತಿದೇವ ತುಂಬಾ ಕರುಣಾಮಯಿ, ತುಂಬಾ ದಯಾಮಯಿ, ತುಂಬಾ ಇದು. ಸೊ ಅದು ಪರೀಕ್ಷೆ ಮಾಡಕ್ಕೆ ಅವರು ಬೇರೆ ಬೇರೆ ರೂಪದಲ್ಲಿ ಬಂದು ಇವರು ಆಮೇಲೆ ಅವ್ರು ಬಂದು ಆಶೀರ್ವಾದ ಮಾಡ್ತಾರೆ. ಈ ತರ ಎಲ್ಲ ನಾವು ಕೇಳ್ತೇವೆ, ಈ ತರ ಗುಣಗಳು. ಆತರ ಈ ತರ ಗುಣಗಳು ಯಾಕೆಂದ್ರೆ ಅವರಲ್ಲಿ ಆ ಗುಣಗಳಿದೆ ಅವ್ರಿಗೆ. ಈಗ ಇದ್ರ ಬಗ್ಗೆ ಕೂಡ ಇವಾಗ ಪೃಥು ಮಹಾರಾಜ ಕೂಡ ಆ ರೀತಿ ವೈಯಕ್ತಿಕವಾಗಿ ಅವ್ರಿಗೆ ತಗೊಳ್ಬೋದು. ಅವ್ರ ಮೇಲೆ ಯಾರು ಅವಲಂಬಿಸಿದ್ದಾರೆ ಅವರ ಇದನ್ನು ಅವ್ರು ತಗೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದು ರಾಜನ ದೊಡ್ಡ ಗುಣ ಇದು. ಸೊ ಪೃಥು ಮಹಾರಾಜ್ಗೆ ಈ ದೊಡ್ಡ ಗುಣ ಇದೆ. ಮತ್ತೆ ಹೇಳ್ತಾ ಇದ್ದಾರೆ ಅವ್ರ ಬಗ್ಗೆ, ಭೂತಾನಾಂ ಕರುಣಾ ಶಶ್ವತ್. ಮತ್ತೆ ಯಾಕೆಂದ್ರೆ ಎಲ್ಲ ಜೀವಿಗಳ ಮೇಲೆ ಅವ್ರ ಕರುಣೆ ಇದೆ, ಅವ್ರಿಗೆ ಸಹಜವಾಗಿ ಕರುಣೆ ಇದೆ ಅವ್ರಿಗೆ. ಆರ್ಥಾನಾಂ ಕ್ಷಿತಿವೃತ್ತಿಮ. ಸೊ ಈ ಪೃಥು ಮಹಾರಾಜನು ಸಮಸ್ತ ಪ್ರಜೆಗಳ ಬಗೆಗೆ ಅತ್ಯಂತ ದಯಾಮಯನಾಗಿರುತ್ತಾನೆ. ಬಡವನಾದ ವ್ಯಕ್ತಿಯು ನಿಯಮ ನಿಬಂಧನೆಗಳನ್ನು ಉಲ್ಲಂಘಿಸಿ ರಾಜನ ತಲೆಯ ಮೇಲೆ ನಡೆದರೂ ಮಹಾರಾಜನು ಮಾತ್ರ ನಿರ್ವ್ಯಾಜ ಕರುಣೆಯಿಂದ ಅದನ್ನು ಕ್ಷಮಿಸುತ್ತಾನೆ, ಮರೆತು ಬಿಡುತ್ತಾನೆ. ಭೂಮಿಯ ಸಂರಕ್ಷಕನಾಗಿ ಅವನು ಭೂದೇವಿಯಷ್ಟೇ ಕ್ಷಮಾಶೀಲನಾಗಿರುತ್ತಾನೆ. ಪೃಥು ಮಹಾರಾಜನನ್ನು ಅವನ ಸಹಿಷ್ಣುತೆಯಲ್ಲಿ ಭೂದೇವಿಗೆ ಹೋಲಿಸಲಾಗಿದೆ. ಎಲ್ಲ ಜನರು ಪ್ರಾಣಿಗಳು ಸದಾಕಾಲ ತುಳಿಯುತ್ತಲೇ ಇದ್ದರೂ ಭೂದೇವಿಯು ಅದನ್ನು ಸಹಿಸಿಕೊಂಡು ಆಹಾರ ಧಾನ್ಯಗಳನ್ನು, ಹಣ್ಣು ತರಕಾರಿಗಳನ್ನು ಉತ್ಪತ್ತಿ ಮಾಡಿ ಅವರಿಗೆ ಕೊಡುತ್ತಲೇ ಇರುತ್ತಾಳೆ. ಆದರ್ಶನಾದ ರಾಜನಾದ ಪೃಥುವನ್ನು ಸಹಿಷ್ಣುತೆಯನ್ನು, ಅಪಾರ ಕ್ಷಮೆಯನ್ನು ತೋರಿಸುವ ಭೂದೇವಿಗೆ ಹೋಲಿಸಿದೆ. ಏಕೆಂದರೆ ಪ್ರಜೆಗಳಲ್ಲಿ ಕೆಲವರು ದೇಶದ ಶಾಸನ ಕಟ್ಟಳೆಗಳನ್ನು ಮುರಿಯಬಹುದು, ಮಹಾರಾಜನು ಅವುಗಳನ್ನು ಸಹಿಸಿಕೊಳ್ಳುತ್ತಾನೆ. ಅವರಿಗೂ ಧಾನ್ಯಾದಿಗಳನ್ನು ಒದಗಿಸಿ ಪೋಷಿಸುತ್ತಾನೆ. ಜನರ ಕಲ್ಯಾಣವು ರಾಜದ ಕರ್ತವ್ಯ. ವೈಯಕ್ತಿಕ ಅನುಕೂಲ, ಸುಖ ಸಂತೋಷಗಳನ್ನು ಕಡೆಗಣಿಸಿ ಅವನು ಆ ಕರ್ತವ್ಯ ನಿರ್ವಹಣೆ ಮಾಡಬೇಕು. ಆದರೆ ಕಲಿಯುಗದಲ್ಲಿ ಪರಿಸ್ಥಿತಿಯು ಹಾಗಿಲ್ಲ. ಕಲಿಯುಗದಲ್ಲಿ ರಾಜರು ಮತ್ತು ಸರ್ಕಾರದ ಮುಖ್ಯಸ್ಥರು ಪ್ರಜೆಗಳನ್ನು ಹಿಂಡಿ ತೆರಿಗೆಯನ್ನು ವಸೂಲಿ ಮಾಡಿ ತಾವು ಸುಖ ಜೀವನ ನಡೆಸುತ್ತಾರೆ. ಸೊ ಇದು ಹೆಚ್ಚಿಗೆ 99%, 90%, 95% ಇಲ್ಲ ಅಂತಿಲ್ಲ. 100% ಎಲ್ಲರೂ ಇರೋಂತಿಲ್ಲ, ಇರ್ತಾರೆ ಯಾರೋ ಒಳ್ಳೆ ಇವರು ಕೂಡ ಇರ್ತಾರೆ. ಅದೇ ಸಾಮಾನ್ಯವಾಗಿ, ಸರ್ವಸಾಮಾನ್ಯವಾಗಿ ಎಲ್ಲರೂ ಹೀಗೆ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಇದು ಹೆಚ್ಚು ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಕಲಿಯುಗದಲ್ಲಿ ರಾಜರು ಮತ್ತು ಸರ್ಕಾರ, ಒಂದು ಹೇಳಕ್ ಹೇಳ್ತೀನಿ, ಎಲ್ಲೋ ಸಿಂಗಾಪುರ ಎಲ್ಲೋ ಅನ್ಸುತ್ತೆ, ಸಿಂಗಾಪುರ ಎಲ್ಲ, ಅಲ್ಲಿ ಭ್ರಷ್ಟಾಚಾರ ಇಲ್ವಂತೆ. ದೇಶ ಈಗಲೂ ಇದೆ ಸಿಂಗಾಪುರ, ಇಲ್ಲ ನಮ್ಮ ಭ್ರಷ್ಟಾಚಾರ ಇಲ್ಲ ಅಲ್ಲಿ. ಯಾಕಂದ್ರೆ ಸರ್ಕಾರ ಆ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಇದೇವೆ ಕೆಲವು ದೇಶಗಳಿವೆ ಆತರ. ಆದ್ರೆ ಇಲ್ಲಿ ಹೇಗಂದ್ರೆ ಹೇಗಿದೆ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಿಮ್ಗೆ ಬೇರೆಯವ್ರ ಬೆಂಬಲ ಬೇಕು ಅಂದ್ರೆ ನೀವು ಅವ್ರಿಗೆ ಮೇಲೆ ಅವ್ರಿಗೆ ಗೊತ್ತಿದ್ರು ಕೂಡ ಅವರು ಭ್ರಷ್ಟಾಚಾರ ಮಾಡಬಾರ್ದು ಅಂದ್ರು ಕೆಳಗಿನವ್ರಿಗೆ ಒಮ್ಮೊಮ್ಮೆ ಅವರು ಅಲೋ ಮಾಡ್ಬೇಕಾಗುತ್ತೆ, ಅವ್ರು ಮಾಡ್ಲಿ ಸ್ವಲ್ಪ ಭ್ರಷ್ಟಾಚಾರ. ಯಾಕಂದ್ರೆ ಅವ್ರ ಬೆಂಬಲ ಬೇಕಲ್ಲ ಅವ್ರಿಗೆ, ಆ ವ್ಯಕ್ತಿಗಳು. ಈಗೆಲ್ಲ ಈಗ ಹಿಂದೆ ಕಾಲದಲ್ಲಿ ಈ ತರ ಪ್ರಜಾಪ್ರಭುತ್ವ ಸಮಯ ಅಲ್ಲ. ರಾಜ ಅಂದ್ರೆ ಸಂಪೂರ್ಣ ಅಧಿಕಾರ ಅವರಿಗೆ, ಅವ್ರು ಹೇಳಿದ್ದೆ ಆಯ್ತು. ಇನ್ಯಾರ ಮೇಲೂ ಅವರು ಇವ್ರ ಮೇಲೆ, ಈ ಪಾರ್ಟಿ ಮೇಲೆ, ಈ ಜನರ ಮೇಲೆ ಅವ್ರು ಯಾರು ಬೆಂಬಲ ಬೇಕಿಲ್ಲ ಅವ್ರಿಗೆ. ಅವ್ರೊಬ್ಬರೇ ಅಷ್ಟು ಇದಿರ್ತಾರೆ. ಹಿಂದೆ ಶ್ಲೋಕದಲ್ಲಿ ಕೇಳಿದ್ದು, ಸೂರ್ಯನಷ್ಟು ಶಕ್ತಿಶಾಲಿ, ಹಾಗೆ ಶಕ್ತಿಶಾಲಿ ಸೂರ್ಯನ ಮುಂದೆ ಯಾರೇನ್ ಮಾಡಕ್ಕಾಗುತ್ತೆ? ಯಾರೇನಾದ್ರು ಸೂರ್ಯನಿಗೆ ನಾವು ವಿರುದ್ಧ ಮಾಡ್ತೀವಿ, ಸೂರ್ಯನ ನೀನು ಇವತ್ತು ಉದಯ ಆಗ್ಬೇಡ, ನೀನ್ ಮುಚ್ಚಿಬಿಡ್ತೀವಿ, ನಿಮ್ಮನ್ನ ಮಾಡಕ್ಕಾಗುತ್ತೆ? ಸೂರ್ಯ ತನ್ನ ಕೆಲಸ ಮಾಡ್ತಾ ಇದ್ದಾನೆ, ಅವನಿಗೆ ಏನು ವಿರೋಧ ಮಾಡಕ್ಕಾಗಲ್ಲ. ನಮ್ಮ ಮೋಡಗಳು ಮುಚ್ಚಿ ಸೂರ್ಯ ಬೇಡ ನಮ್ಗೆ, ಸೂರ್ಯ ನಮ್ಗೆ ತುಂಬಾ ಬಿಸಿಲು ಜಾಸ್ತಿ ಆಯ್ತು, ನಮ್ಗೆ ಈಗ ಏನಾದ್ರು ಕಲೀಲಿಕ್ಕೆ ಆಗ್ತಾ ಇಲ್ಲ ನಮ್ಗೆ ಅಂತ ಹೇಳಿ ಅದ್ರ ಮುಚ್ಚಕ್ಕಾಗತ್ತ? ನಾವು ಏನ್ ಮಾಡಕ್ಕಾಗಲ್ಲ. ಸೂರ್ಯಗೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಷ್ಟೇ. ನಾವು ಬೇಡ, ನಮಗೆ ಮನೆ ಮೇಲೆ ಒಂದೇನೋ ಕಟ್ ಹಾಕೊಳ್ಳೋಣ, ಇದ್ರೆ ನಮಗೆ ಇನ್ನೇನೋ ಫ್ಯಾನ್ ಹಾಕೊಳ್ಳೋಣ, ಇನ್ನೊಂದು AC ಹಾಕೊಳ್ಳೋಣ, ನಾವೇನೋ ವ್ಯವಸ್ಥೆ ಮಾಡ್ಕೊಳ್ಬೇಕು. ಸೂರ್ಯನ ವಿರೋಧ ಹೋರಾಟ ಮಾಡಕ್ಕಾಗಲ್ಲ. ಹಾಗೆ ರಾಜನು ಅಂದ್ರೆ ಅಷ್ಟು ಶಕ್ತಿಶಾಲಿ, ಜನರು ಅಡ್ಜಸ್ಟ್ ಆಗ್ತಾ ಇದ್ರು. ಆಮೇಲೆ ಇಲ್ಲಿ ರಾಜ ಅಂದ್ರೆ ಅಷ್ಟು ಸಹಿಷ್ಣು. ಒಂದು ಕಡೆ ಶಕ್ತಿಶಾಲಿ, ಇನ್ನೊಂದು ಕಡೆ ಕರುಣೆ ಕೂಡ ಇದೆ. ಸ್ವಲ್ಪ ಚಿಕ್ಕ ಪುಟ್ಟ ತಪ್ಪುಗಳಿದ್ರೆ ಅದನ್ನ ಅವನು ಕ್ಷಮಿಸ್ತಾ ಇದ್ದ ರಾಜನ. ತಪ್ಪುಗಳಾಗುತ್ತೆ, ಎಲ್ಲರ ತಪ್ಪುಗಳಾಗೋದಿಲ್ಲ ಅಂದ್ರೆ ನಾವು ಪ್ರತಿ ಜೀವಿ, ನಾವು ಬದ್ಧಾತ್ಮ ತಪ್ಪುಗಳಾಗುತ್ತೆ. ದೊಡ್ಡ ತಪ್ಪುಗಳಲ್ಲ, ದೊಡ್ಡ ತಪ್ಪುಗಳು ಸಾಮಾನ್ಯವಾಗಿ ಆಗೋದಿಲ್ಲ. ಚಿಕ್ಕ ತಪ್ಪುಗಳು ಮೊದಲು ಶುರು ಆಗುತ್ತೆ, ಅದಾಗ್ತಾ ದೊಡ್ಡ ತಪ್ಪಾಗುತ್ತೆ ಅಷ್ಟೇ. ಆದ್ರೆ ಚಿಕ್ಕ ತಪ್ಪುಗಳಾದಾಗೂ ರಾಜನು ಅದನ್ನ ದೊಡ್ಡದಾಗಿ ತಗೊಳ್ತಾ ಇದ್ರು. ಇಲ್ಲಿ ಹೇಳ್ತಾ ಇದ್ರು, ಅವ್ರು ಕ್ಷಮಿಸ್ತಾ ಇದ್ರು, ಮರ್ತು ಬಿಡ್ತಾ ಇದ್ರು ಅಂತ ಹೇಳ್ತಾರೆ. ಅವಕಾಶ ಕೊಡ್ತಾ ಇದ್ರು ರಾಜನಾದ್ರೆ. ಆತರ ಇರ್ತಾ ಇತ್ತು. ಸೊ ಭಗವದ್ಗೀತೆಯಲ್ಲಿ ಹೇಳೋದು ಈ ತರ ಕ್ಷಮೆ ಭಾವನೆ ಬೆಳೆಸ್ಬೇಕು ಅಂತ ಕೂಡ ಹೇಳ್ತಾರೆ. ಕ್ಷಮೆ ಭಾವನೆ ಬೆಳೆಸ್ಬೇಕು ಅಂತ. ಇವಾಗ ಈ ಪೃಥು ಮಹಾರಾಜನ ಬಗ್ಗೆನೇ ನೋಡ್ತೇವೆ ಮುಂದೆ.
ಇಂದ್ರನು ಇವರ ವಿರೋಧವಾಗಿ ತುಂಬಾ ಇದ್ ಮಾಡ್ತಾನೆ, ಅಧರ್ಮದ ಚಟುವಟಿಕೆಗಳು ಮಾಡ್ತಾನೆ. ಇವ್ರು ಯಜ್ಞ ಮಾಡ್ತಾ ಇರ್ತಾರೆ, ಪೃಥು ಮಹಾರಾಜನ ಆ ಕುದುರೆಯನ್ನು ಅವನು ಅಪಹರಿಸ್ಕೊಂಡು ಹೋಗ್ತಾನೆ, ಎಲ್ಲ ಏನೋ ಮಾಡ್ತಾರೆ ಅವ್ರು. ಕೊನೆಗೆ ಅವರು ಇಂದ್ರನಿಗೆ ಕ್ಷಮಿಸ್ತಾರೆ, ಅವನಷ್ಟೆಲ್ಲ ಮಾಡೋದಕ್ಕೂ ಕ್ಷಮಿಸ್ತಾರೆ. ಸೊ ಈ ಕ್ಷಮೆ ಒಂದು ಅನ್ನೋದು ಸಾಮಾನ್ಯ ಗುಣ ಅಲ್ಲ. ಕ್ಷಮೆ ಅಂದ್ರೆ ಅದು ದೊಡ್ಡ ಗುಣ. ನನಗೆ ನೆನಪಿದೆ ಒಂದು ಕ್ಷಮೆ ಅಂತಲ್ಲ, ಸುಮ್ಮನೆ ಔಟ್ಸೈಡ್ ಟ್ರ್ಯಾಕ್ ಯಾರೋ ನಮ್ಮ ಭಕ್ತರೇ ಒಬ್ಬರು. ಸೊ ಅವರು ಎಷ್ಟೋ ಆಯ್ತು, ಅವ್ರ ಮದುವೆ ಆಗಿದೆ, ಎಲ್ಲ ಆಗಿದೆ. ಅವರ ಹೆಂಡತಿ ಅವ್ರು ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ರು, MD ಏನೋ ಮಾಡಿದ್ರು, ಕಲ್ಸಿದ್ರು. ಎಲ್ಲ ಆದ್ಮೇಲೆ ಒಂದ್ ದಿವಸ ಅಂದ್ರೆ ಸಡನ್ ಆಗಿ ಅವ್ರ ಅತ್ತಿಗೆ ಮೇಲೆ ಮತ್ತೆ ಅವರ ಇನ್ನೂ ನಾದಿನಿ ಮೇಲೆ ಎಲ್ಲ, ನೀವು ಅಷ್ಟು ವರ್ಷಗಳ ಹಿಂದೆ ನನಗೆ ಹೀಗೆ ಹೇಳಿದ್ರಿ, ನೀವು ಅಷ್ಟು ದಿನಗಳ ಹಿಂದೆ ನೀವು ಹಾಗೆ ಮಾಡಿದ್ರಿ. ಇರುತ್ತೆ ಇಲ್ಲಿ ಭೌತಿಕ ಜಗತ್ತು ಅಂದ್ರೆ ನಾವೆಲ್ಲರೂ ಕೂಡ ಪರಿಪೂರ್ಣರಲ್ಲ, ಎಲ್ಲರದಲ್ಲೂ ಏನಾದ್ರು ಒಂದು ದೋಷಗಳು ಇದಿರುತ್ತೆ. ಆದ್ರೆ ಇದು ಅವರು ಎಷ್ಟೋ ವರ್ಷಗಳು ಇದ್ರದ್ದು ಇಟ್ಕೊಂಡು ಬಂದು ಆಮೇಲೆ ಡೈವರ್ಸ್ ಇಬ್ಬರು ಮಕ್ಕಳಿದ್ದದ್ದು ಅವ್ರಿಗೆ, ಒಂದು ಮಗನ್ ಕರ್ಕೊಂಡು. ಮತ್ತೆ ಅವ್ರದ್ದು ಇದಾಗಿದ್ದು ಏನದು ಪೋಸ್ಟ್ ಗ್ರಾಜುಯೇಷನ್ ಆಗಿ MD ಆಗಿದ್ದು. ಮತ್ತೆ ಅವರು ಅಷ್ಟೇ, ಅವ್ರ ಹೊರದೇಶಕ್ಕೆ ಹೋಗ್ಬಿಡಿ. ಸೊ ಹೀಗೆ ಜನರು ಸ್ವಾರ್ಥ, ಅವ್ರಿಗೆ ಬೇಕಾದ ಸಮಯದಲ್ಲಿ ಜನರ ಜೊತೆಗೆ ಹೊಂದಾಣಿಕೆಯಲ್ಲಿ ಇರ್ತಾರೆ. ಅವ್ರಿಗೆ ಸ್ವಲ್ಪ ಸ್ವತಂತ್ರ ಆಯ್ತು, ಅವ್ರ ಮೇಲೆ ಅವ್ರಿಗೆ ಅವಲಂಬಿಸ್ಬೋದು ಅಂತ ಬಂದ್ರೆ ಅವರು ಇನ್ನೇನೋ ಒಂದು ಕಾರಣ ಹೇಳಿ, ಆ ಸಮಯ ಹಿಂಗಾಯ್ತು, ಈ ಸಮಯ ಆಗಾಯ್ತು ಅಂತ ಅವ್ರಿಗೆ ಸೊ ಇದೆಲ್ಲ ಹೇಳೋದು. ಸೊ ಇದೆಲ್ಲ ಇದೆ, ಈ ರೀತಿ ಅಲ್ಲ, ಈ ರೀತಿ ಇಲ್ಲಿ ಹೇಳ್ತಾ ಇದ್ರೆ ಕ್ಷಮೆ ಮತ್ತು ಮರೆವು. ಇಲ್ಲಿ ನಾನು ಏನ್ ಹೇಳ್ತಾ ಇದ್ದೆ ನೋಡಿ, ಇಲ್ಲಿ ಕರುಣ ಅಂದ್ರೆ ಅತಿ ಮೃತಿ ಹೃದಯು ಮಹಾರಾಜನು ಮಾತ್ರ ನಿರ್ವ್ಯಾಜ ಕರುಣೆಯಿಂದ ಅದನ್ನು ಕ್ಷಮಿಸುತ್ತಾನೆ, ಮರೆತು ಬಿಡುತ್ತಾನೆ. ಸೊ ಒಂದೊಂದ್ಸಲ ತಪ್ಪುಗಳಾಗುತ್ತೆ, ಅದನ್ನ ನಾವು ಕ್ಷಮಿಸ್ಬೇಕು, ಮತ್ತೆ ಮರೆತು ಬಿಡ್ಬೇಕು. ಅದನ್ನ ಚಿಕ್ಕ ಪುಟ್ಟ ತಪ್ಪುಗಳು, ಅದು ಆ ಸಮಯದಲ್ಲಿ ನಮ್ಗೆ ಅನ್ಸುತ್ತೆ, ಇದು ತುಂಬಾ ನನ್ನ ಮೇಲೆ ಇವ್ರು ಹೀಗೆ ಮಾಡ್ಬಿಟ್ರು, ನನಗೆ ಹೀಗೆ ಮಾಡ್ಬಿಟ್ರು ಅಂತ ಅನ್ಬೋದು. ಆದ್ರೆ ನಂತರ ನಾವು ಅರ್ಥ ಮಾಡ್ಕೊಂಡು ಅದನ್ನ ಕ್ಷಮಿಸಬೇಕು, ಮತ್ತೆ ಮರ್ತು ಬಿಡ್ಬೇಕು. ಅದನ್ನ ಪಾಸ್ಟ್ ಇಸ್ ಪಾಸ್ಟ್ ಅಂತ ಹೇಳ್ತಾರೆ, ಹಳೇದು ಅಂತ. ಅದನ್ನ ಮರೆದು ಮುಂದೆ ಹೋಗ್ಬೇಕು ನಾವು. ಸೊ ಅದನ್ನೇ ಇಟ್ಕೊಂಡು ನಾವು ಆ ವ್ಯಕ್ತಿ ಮೇಲೆ ನಾವು ಇನ್ನ ಏನೋ ದ್ವೇಷ ಬೆಳೆಸ್ಕೊಂಡು ಆ ವ್ಯಕ್ತಿ ಮೇಲೆ ಮಾಡಬಾರ್ದು. ಅದು ಚಿಕ್ಕ ವ್ಯಕ್ತಿ ಆಗ್ತೀವಿ ನಾವು. ದೊಡ್ಡ ವ್ಯಕ್ತಿ ಯಾವಾಗ ಆಗ್ತೀವಿ ಅಂದ್ರೆ, ಈ ಪೃಥು ಮಹಾರಾಜ ರೀತಿ ನಾವು ಬೆಳೆಸ್ಕೊಂಡ್ರೆ, ನಾವು ಕ್ಷಮಿಸ್ಬಿಟ್ಟು ನಾವು ಮರೆತು ಮುಂದೆ ಹೋಗುದು. ನನಗೆ ಒಂದು ಸನ್ನಿವೇಶ ನೆನಪಿರೋ ಹಾಗೆ, ನಮ್ಮ ಪ್ರಭುಜಿ ನಮ್ಮನಿಷ್ಟ್ರು ಸೊ ಏನೋ ಅವರ ಒಂದು ಸನ್ನಿವೇಶದ ಘಟನೆ ಅಂದ್ರೆ, ಅವ್ರು ಯಾರೋ ಅವರು ಫ್ರೆಂಡ್ ಅವರ ಒಂದ್ ರೀತಿ ಶಿಷ್ಯರು ಅಂತ ಹೇಳ್ಬೋದು, ಯಾಕಂದ್ರೆ ಅವರೇ ಪ್ರೋತ್ಸಾಹ ಮಾಡಿ ಅವ್ರ ಭಕ್ತಿಯಲ್ಲಿ ಮಾಡಿದ್ರು. ಮತ್ತೇನೋ ಇದ್ರಲ್ಲಿ ಅವರು ಇವರ ವಿರೋಧವಾಗಿ ಒಂದು ಸಮಯದಲ್ಲಿ ಏನೋ ಚಟುವಟಿಕೆಗಳನ್ನು ಮಾಡಿದ್ರು ಅಂತ. ಆಮೇಲೆ ಎಷ್ಟೋ ವರ್ಷಗಳ ಕಾಲ ನಂತರ ಬಂದ್ಮೇಲೆ ನಾನು ನೋಡಿದ್ರೆ ಇವರು ಅದನ್ನ ಮರ್ತೇ ಬಿಟ್ಟಿದ್ದಾರೆ ಕಂಪ್ಲೀಟ್ ಆಗಿ. ತುಂಬಾ ಒಂದು ಆಪ್ತರಾಗಿ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ನನಗೆ ಆಶ್ಚರ್ಯ, ಇದೇನಿದು ಘಟನೆ, ಇದು ಅಷ್ಟು ವರ್ಷಗಳ ಹಿಂದೆ ಈ ವ್ಯಕ್ತಿ ಇವ್ರಿಗೆ ಈಗ ಮಾಡಿದ್ರು, ಇವ್ರಿಗೆ ನನ್ಗೆ ನೆನಪಿತ್ತು ಅದೆಲ್ಲ ಏನೇನಾಯ್ತು ಅಂತ. ಈಗ ನೋಡಿದ್ರೆ ಅವ್ರು ಕಂಪ್ಲೀಟ್ ಮರ್ತು ಬಿಟ್ಟಿದ್ದಾರೆ ಅದೆಲ್ಲ, ಅದೇನೇನಾಗಿದ್ದು ಅದೆಲ್ಲ. ಸೊ ಅದು ದೊಡ್ಡ ಗುಣ. ಈ ರೀತಿ ನಾವು ಅದನ್ನೇ ಇಟ್ಕೊಂಡು, ಅಯ್ಯೋ ಅಷ್ಟು ವರ್ಷಗಳಿಂದ ಈಗ ಮಾಡಿದವರು, ಇಷ್ಟು ವರ್ಷಗಳಿಂದ ಈಗ ಮಾಡಿದ್ರು, ಇಷ್ಟು ಈಗ ಆಯ್ತು ಹಾಗಾಯ್ತು, ಮರಿಬೇಕಾದ್ರೆ. ಆಗ ಮರ್ತು ಬಿಟ್ರೆ ನಾವು ಮುಂದೆ ಅವ್ರನ್ನ ಕ್ಷಮೆ ಮಾಡೋದು, ಮತ್ತೆ ಮುಂದೆ ಹೋಗ್ಬೋದು, ನಾವು ಅದೇ ಬೆಳಿಬೋದು. ಇಲ್ಲಿ ಪೃಥು ಮಹಾರಾಜ ಆಕ್ಚುಲಿ ಅದಕ್ಕೆ ಹೇಳೋದು, ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಸರ್ವೈರ್ ಗುಣೈಸ್ತತ್ರ ಸಮಾಸತೆ ಸುರ ಅರಾವ ಭಕ್ತಸ್ಯ ಕುತೋ ಮಹದ್ಗುಣ ಮನೋರಥೇನಾಸತಿ ಧಾವತೋ ಬೈ. ಸೊ ನಾವೇನಾದ್ರೂ ಕೃಷ್ಣ ಶುದ್ಧ ಭಕ್ತರಾಗ್ಬಿಟ್ರೆ ನಮ್ಗೆ ಈ ರೀತಿಯ ಗುಣಗಳು ಕ್ರಮೇಣವಾಗಿ ಬೆಳೆಯುತ್ತೆ. ನಾವು ಇಲ್ಲ ಅಂದ್ರೆ ನಮಗೆ ಮನಸ್ಸಿನ ಲೆಕ್ಕಾಚಾರವೇ ಇರುತ್ತೆ. ಸೊ ಇವರು ನನ್ನ ಸ್ನೇಹಿತರು, ಇವರು ನನ್ನ ಶತ್ರುಗಳು. ಸೊ ನನ್ನ ಶತ್ರುಗಳಂದ್ರೆ ನಾನು ಅವ್ರಿಗೆ ಹೀಗೆ ಮಾಡ್ಬೇಕು, ಈ ತರ ಇಲ್ಲ. ನಮ್ಗೆ ಪ್ಲಾನ್ ಮಾಡೋದು, ಅವರ ವಿರೋಧವಾಗಿ ಮಾಡೋದು, ಅವ್ರಿಗೆ ಇದೇ ಒಂದು ದ್ವೇಷದ ಭಾವನೆ ಇರುತ್ತೆ. ಅದೇ ಭಕ್ತರಾಗ್ಬಿಟ್ರೆ ನಾವು ಮಾನಸಿಕ ನೆಲೆಯಿಂದ ನಾವು ಆಧ್ಯಾತ್ಮಿಕ ನೆಲೆಗೆ ಬರ್ತೇವೆ. ಆಧ್ಯಾತ್ಮಿಕ ನೆಲೆಯಲ್ಲಿ ಅಲ್ಲಿ ಇದೆಲ್ಲ ಗುಣಗಳು ಇದೆ, ಅಲ್ಲಿ ದ್ವೇಷ ಆ ತರದಲ್ಲ ಇಲ್ಲ. ಇಲ್ಲಿ ಹೇಳೋ ತರ ಮಹಾರಾಜನ ಪೃಥು ಮಹಾರಾಜ ಬಗ್ಗೆ ಹೇಳ್ತಾ ಇರೋದು ತಿತಿಕ್ಷ, ಈ ಶ್ಲೋಕದಲ್ಲಿ ತಿತಿಕ್ಷ, ಸಹನೆ, ಮತ್ತೆ ಕರುಣೆ. ಸೊ ಇದೆಲ್ಲ ಆಕ್ಚುಲಿ ಇದು ಶುದ್ಧ ವ್ಯಕ್ತಿಯ ಇದು ಲಕ್ಷಣಗಳು. ಶುದ್ಧ ವ್ಯಕ್ತಿಯ ಲಕ್ಷಣಗಳು ಆಟೋಮೆಟಿಕ್ ಆಗಿ ಇದು ಕಾಣುತ್ತೆ. ಆ ನೆಲೆಗೆ ಬರ್ಬೇಕು ನಾವು. ಕಲಿಯುಗದಲ್ಲಿ ನಮ್ಗೆ ಬಯಕ್ ಬರೋದು ಆ ನೆಲೆಗೆ ಹರೇ ಕೃಷ್ಣ ಜಪ ಮಾಡ್ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ನಿರಂತರವಾಗಿ ನಾವು ಜಪ ಮಾಡ್ತಾ ಇದ್ರೆ ಕೃಷ್ಣನ ಕೃಪೆಯಿಂದ ನಮಗೆ
ಸ್ವಲ್ಪ 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 ಈ ಕೆಟ್ಟ ಗುಣಗಳು ಕಡಿಮೆ ಆಗುತ್ತೆ. ಅಷ್ಟರ ಮಟ್ಟಿಗೆ ಸ್ವಲ್ಪ 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 ಇದು ಒಳ್ಳೆ ಗುಣಗಳು ಹೆಚ್ಚುತ್ತಾನೆ ನಮಗೆ. ಆ ರಾಜನು ಹೇಳ್ತಾರಲ್ಲ, ಯಾರದು, ಶಿಬಿ ಚಕ್ರವರ್ತಿ ಅಲ್ಲ, ಶಿಬಿ ಚಕ್ರವರ್ತಿಯು ಕೂಡ ಪರೀಕ್ಷೆ ಮಾಡಕ್ಕೆ ಯಾರೋ ಇವರೇ ಈ ಇಂದ್ರ ಮತ್ತೆ ಇನ್ನೊಬ್ರು ಅವರು ಒಂದು ಇದಾಗಿ ಬರ್ತಾರೆ, ಒಂದು ಗಿಡುಗ, ಗರುಡ ಗಿಡುಗ ಅಂದ್ರೆ ಏನು, ವಲ್ಚರ್ ಅಲ್ಲ, ಗಿಡುಗ ಅಂದ್ರೆ ಅದು ಪಾರಿವಾಳನ ಏನೋ ಅದನ್ನ ತಿನ್ನೋದಕ್ಕೆ ಪಾರಿವಾಳನ ಇದು ಗುಬ್ಬಚ್ಚಿ ಏನೋ ಯಾವ್ದೋ ಒಂದು, ಅದು ಬಂದು ಶಿಬಿ ಚಕ್ರವರ್ತಿಯ ತೊಡೆ ಮೇಲೆ ಏನೋ ಬಂದು ಕೂತ್ಕೊಳ್ಳುತ್ತದೆ. ಇದು ಅಟ್ಟಿಸ್ಕೊಂಡ್ ಬಂದಿದೆ ಯಾವ್ದೋ ಗಿಡುಗ, ಯಾವ್ದು ಅದನ್ನ ತಿನ್ಲಿಕ್ಕೆ. ಇವ್ರು ತೊಡೆ ಮೇಲೆ ಬಿಟ್ಮೇಲೆ ಇವ್ರು ಹೇಳ್ತಾರೆ ಅದಕ್ಕೆ, ನೀನು ಬಿಟ್ಬಿಡು ಅದನ್ನ. ಅವನು ಇಲ್ಲ, ಅದು ನನ್ನ ಆಹಾರ, ಅದು ಸಾಮಾನ್ಯ ಅಕ್ಕಿ ಅಲ್ಲ, ಅದು ಆಕ್ಚುಲಿ ಇಂದ್ರನೋ ಏನೋ ಅದು. ಇಂದ್ರ ಮತ್ತೆ ಇನ್ಯಾರೋ ಬಂದಿರ್ತಾರೆ, ವಾಯುನ ಯಾರೋ ಬಂದಿರ್ತಾರೆ ಈ ರೂಪದಲ್ಲಿ, ಯಾರು ಎಕ್ಸಾಕ್ಟ್ ಆಗಿ ಹೇಳ್ಬೇಕು ನನಗೆ ಏನು ಅಂತ. ಸೊ ಅವರು ಈ ರೂಪದಲ್ಲಿ ಬಂದಿರ್ತಾರೆ ಚಕ್ರವರ್ತಿ ಪರೀಕ್ಷೆ ಮಾಡಕ್ಕೆ, ಶಿಬಿ ಚಕ್ರವರ್ತಿನ. ಸೊ ಚಕ್ರವರ್ತಿ ಅಕ್ಕಿ ಅದು ಅಸಹಾಯವಾಗಿ ನನ್ನ ಹತ್ರ ಬಂದ್ಬಿಟ್ಟಿದೆ, ಸೊ ನಾನು ಅದಕ್ಕೆ ರಕ್ಷಣೆ ಕೊಡ್ಬೇಕು ಅಂತ. ಸೊ ಆದರೆ ಅದರ ಧರ್ಮ ಪಾಲನೆ ಮಾಡ್ತಾ ಇದೆ. ಪ್ರಾಣಿ ಪ್ರಪಂಚದಲ್ಲಿ ಈ ರೀತಿ ಇಲ್ಲ. ಇವಾಗ ಒಂದು ಹುಲಿ ಬಂದು ಒಂದು ಇದನ್ನ ತಿಂತಾ ಇದ್ರೆ ಅದಕ್ಕೆ ಅದರ ಧರ್ಮ, ಅದರ ಇದು ಪ್ರವೃತ್ತಿ, ಅದು ಏನ್ ಮಾಡೋದಿಲ್ಲ. ಸೊ ಅದು ಪರ್ಟಿಕ್ಯುಲರ್ಲಿ ಅದು ಆಹಾರ ಇಲ್ಲದೆ ಇರುವಾಗ, ಅದಕ್ಕೆ ಏನು ಇದಿಲ್ದೇ ಇರುವಾಗ ಏನ್ ಮಾಡೋದು, ಇಲ್ಲದೆ ಅದು ಸಾಯುತ್ತಲ್ವಾ. ಸೊ ಹಾಗೆ ಗಿಡುಗ ಹೇಳುತ್ತೆ, ನನಗೆ ತುಂಬಾ ಆಯಾಸ ಆಗಿದೆ, ನನಗೆ ತುಂಬಾ ಇದಾಗಿ. ಇವ್ರು ಹೇಳ್ತಾರೆ, ಅವಾಗ ಇವ್ರು ಹೇಳ್ತಾರೆ, ಆಯ್ತು ನಾನು ನನ್ನದೇ ಆದ ದೇಹದ ಇದನ್ನು ಮಾಂಸವನ್ನು ಅದರ ಲೆಕ್ಕಕ್ಕೆ ಕೊಡ್ತೇನೆ ಅಂತ ಹೇಳಿ. ನೀನು ಏನ್ ಬೇಕು, ಅದ್ರ ಮಾಂಸ ಬೇಕಲ್ಲ ನಿಮ್ಗೆ, ಅದ್ರ ಮಾಂಸ ನನ್ನದೇ ದೇಹದ ಕೊಡ್ತೇನೆ. ಆದ್ರೆ ಅದು ಸಾಮಾನ್ಯ ಗಿಡುಗ ಅಲ್ಲ. ಹೇಳ್ತಾರೆ ಅದನ್ನ ಇದು ತಕ್ಕಡಿಲಿಟ್ಟು ತೂಕ ಮಾಡ್ತಾ ಇದ್ರೆ ಅದು ತೂಕ ಕಡಿಮೆನೇ ಆಗೋದು. ಇವ್ರದ್ದು ಎಷ್ಟು ಮಾಂಸ ಹಾಕೋದು ದೇಹದ ಇದು ತೆಗೆದು ಹಾಕಿದ್ರು ಅದು ಸಮಾನೇ ಆಗೋದಿಲ್ಲ. ಹಾಗೆ ಹೇಳ್ತಾರೆ. ಸೊ ಕೊನೆಗೆ ಅವರು ಅದು ತೋರಿಸ್ತಾ, ಇಲ್ಲ ನಿಮ್ಮನ್ನು ಪರೀಕ್ಷೆ ಮಾಡಕ್ಕೆ ನಾವೆಲ್ಲ ಈ ತರ ದೇವತೆಗಳು ಬಂದದ್ದು, ನಿಮ್ಮ ಸಹನೆ, ನಿಮ್ಮ ಕರುಣೆ, ನಿಮ್ಮ ಇದನ್ನ ನೋಡ್ಬೇಕು ಅಂತ. ಸೊ ಈ ತರ ರಾಜರು ಇರ್ತಾ ಇದ್ರು ಹಿಂದೆ. ರಾಜರ್ಷಿಗಳಂದ್ರೆ ಸುಮ್ಮನೆ ಅವರಲ್ಲ, ಹೆಸರಿಗೆ ರಾಜರ್ಷಿ ಅಲ್ಲ, ಅವ್ರ ಈ ತರ ಗುಣಗಳು ಇರ್ತಾ ಇತ್ತು ಅವ್ರಿಗೆ ವೈಯಕ್ತಿಕವಾಗಿ ಅವರು ತ್ಯಾಗ ಮಾಡೋ ಇದು ಅವ್ರ ಭಾವನೆ ಇರ್ತಾ ಇತ್ತು ಆ ರೀತಿ. ಕೇವಲ ಈ ಭಾವನೆಗಳು ಯಾರೋ ಸನ್ಯಾಸಿ, ಯಾರೋ ಇವರಿಗೆ ಅಂತ ಋಷಿಮುನಿಗಳಿಗೆ ಅಂತಲ್ಲ, ರಾಜರು ಕೂಡ ಈ ರೀತಿ ಇರ್ತಾರೆ. ಅದಕ್ಕೆ ರಾಜರು ಇದ್ರಲ್ಲಿ ಇರ್ತಾ ಇದ್ರು, ಋಷಿಗಳು ಅವರಲ್ಲಿ ರಾಜರ್ಷಿ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಹೇಳ್ತೀರಾ, ಇಲ್ಲ ಏನಾದ್ರು ಸೇರಿಸ್ತೀರಾ, ಹೇಳ್ಬೋದು. ಹರೇ ಕೃಷ್ಣ ಪ್ರಭುಜಿ. ಅಂಬರೀಷ್ ಮಹಾರಾಜ. ಅಂಬರೀಷ್ ಮಹಾರಾಜ, ಎಸ್. ಎಷ್ಟು ಸಹನೆ. ದುರ್ವಾಸ ಮುನಿಯವರಿಂದ ಹೌದು ಅವರು ನೋಡಿ, ಎಷ್ಟು ಸಹನೆ ನೋಡಿ. ಅವರು ಕೂಡ ಇದು ಎಷ್ಟು ಅವ್ರು ಅನ್ಯಾಯ ಮಾಡ್ತಾ ಇದ್ದಾರೆ, ಅವರ ಸಹನೆಯಲ್ಲಿದ್ದಾರೆ. ಮತ್ತೆ ಆಹಾರ ಇದತ್ತೆ ತಿನ್ನದೆ ಅವರು ಕೂಡ ಏಕಾದಶಿ ಪಾರಾಯಣ ಮಾಡುವಾಗಲೇ ಅವ್ರು ಬರ್ತಾರೆ. ಆಮೇಲೆ ಅವರು ದುಷ್ಟ ಶಕ್ತಿಯನ್ನು ಬಿಟ್ಕೊಂಡು ಅವರಿಗೆ ಕೊಲ್ಲಿಕ್ಕೆ ಹೋಗ್ತದೆ. ಆಗ ಸುದರ್ಶನ ಚಕ್ರ ಬಂದು ಅವರನ್ನು ಕಾಪಾಡ್ತದೆ. ಆಮೇಲೆ ಅವರು ಹೆದರಿ ಓಡ್ತಾರೆ ಸುದರ್ಶನ ಚಕ್ರ ಬರುವಾಗ. ದುರ್ವಾಸ ಮುನಿಯವರು ಎಲ್ಲಾ ಲೋಕಗಳಿಗೆ ಹೋಗಿ ಬರುವಾಗ ಲಾಸ್ಟಿಗೆ ಬ್ರಹ್ಮ, ವಿಷ್ಣು, ಈಶ್ವರ ಎಲ್ಲ ಕಡೆ ಹೋಗಿ ಬರುವಾಗ ವಿಷ್ಣು ಹೇಳ್ತಾರೆ, ನೀನು ಎಲ್ಲಿ ನಿಂಗೆ ಇದಾಗಿದೆ ಅಲ್ಲಿ ಹೋಗಿ ನೀನು ಇದು ತಕೋ ಅಂತ. ಮತ್ತೆ ಅವರು ಪುನಃ ಅಲ್ಲೇ ಬಂದು ಅವ್ರ ಹತ್ರ ಸಾರಿ ಕೇಳ್ತಾರೆ. ಆದ್ರೆ ಅಂಬರೀಷ್ ಮಹಾರಾಜರು ಅಷ್ಟು ದಯಾಳು, ಅದರಿಂದಾಗಿ ಅವ್ರು ಹೇಳ್ತಾರೆ ಇಲ್ಲ ಅಂತ ಹೇಳ್ಕೊಂಡು ಅವರಿಗೆ ಕ್ಷಮೆ ಇದು ಕೊಡ್ತಾರೆ. ಹಾಗೆ ಅಂಬರೀಷ್ ಮಹಾರಾಜ ತುಂಬಾ ಇದು ಮಾಡ್ಕೊಂಡಿದ್ರು ಋತು ಮಹಾರಾಜ್ ತರ. ಹೌದು, ಅವ್ರು ನನ್ನಲ್ಲಿ ಏನಾದ್ರು ಒಳ್ಳೆ ಗುಣ ಇದ್ರೆ ಅದು ಅವ್ರಿಗೆ ಒಳ್ಳೆ ಇದಿದ್ರೆ ಅದೆಲ್ಲ ಅವ್ರಿಗೆ ಬರ್ಲಿ, ಅದರಿಂದ ಮನ್ನಣೆ ಆಗ್ಲಿ ಅವ್ರಿಗೆ, ಭಗವಂತನು ಅವ್ರಿಗೆ ಇದ್ ಮಾಡ್ಲಿ ಅಂತ ಹೇಳ್ತಾರೆ. ಅವ್ರು ಹೇಗಾಗ ಪ್ರಾರ್ಥನೆ ಮಾಡ್ತಾರೆ ಭಗವಂತನಿಗೆ. ಆಮೇಲೆ ಸುದರ್ಶನಿಗೆ ಪ್ರಾರ್ಥನೆ ಮಾಡ್ತಾರೆ ಅವ್ರು. ಸುದರ್ಶನ ಇವರ ಹಿಂದೆ ಅಟ್ಟಿಸ್ಕೊಂಡು ಬರ್ತಾ ಇರೋದು. ಸೊ ಸುದರ್ಶನ್ ಪ್ರಾರ್ಥನೆ ಆದ್ಮೇಲೆ ಸುದರ್ಶನ್ ಅವ್ರ ದುರ್ವಾಸ ಮುನಿಯ ಜೀವವನ್ನು ಬಿಡೋದು. ಧನ್ಯವಾದಗಳು. ಸೊ ಈ ತರ ದಿವ್ಯ ಗುಣಗಳು, ಈ ತರ ರಾಜರು ಅಂದ್ರೆ ರಾಜರ್ಷಿಗಳಂದ್ರೆ ಋತು ಮಹಾರಾಜು ಹಾಗೆ ಅಂತ ನಾವೇನ್ ಕೇಳ್ತಾ ಇದ್ದೇವೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಹೇಳಿ ಪ್ರಭುಜಿ. ಪ್ರಭುಜಿ, ಇದು ಮೈತ್ರಿಯರು ಇದು ವಿದುರನಿಗೆ ಹೇಳ್ತಾ ಇದ್ದಾರೆ, ಇದು ಸತ್ಯಯುಗದ ಕಥೆ ಇರ್ಬೋದೇನೋ. ಇವರು ಧ್ರುವ ಮಹಾರಾಜರ ವಂಶಕರು ಆದ ಇದು ವೇಣು, ಪೃಥ್ವಿರಾಜ, ಆಮೇಲೆ ಇದು ಯಾರು ಯುವರಾಜ, ಇವರೆಲ್ಲರೂ ಸ್ಟೋರಿ ಹೇಳ್ತಾ ಇದಾರಲ್ಲ ಪ್ರಭುಜಿ. ಇದು ಮೈತ್ರಿಯರಿಗೆ ಹೆಂಗ್ ಗೊತ್ತಾಯ್ತು ಈ ಸ್ಟೋರಿ? ಮೈತ್ರಿಯರಿಗೆ ಹೆಂಗ್ ಗೊತ್ತಾಯ್ತು ಈ ಸ್ಟೋರಿ ಅಂತ ಮೈತ್ರೇಯರು ಹೇಳೋದು ವೇದವ್ಯಾಸರ ಅವರು ಸ್ನೇಹಿತರು ಅಂತ ಕೂಡ ಹೇಳ್ತಾರೆ. ಸೊ ಅವರೊಟ್ಟಿಗೆ ಇವರು ಕೂಡ ಗುರುಗಳು,
ಅವರಿಂದ ಅಲ್ಲಿ ಇದು ಕೇಳಿರ್ಬೇಕು ಇವರೆಲ್ಲ ಗುರುಷ್ಯ ಪರಂಪರೆ ಬರೋ ಆಚಾರ್ಯರು ಇವರೆಲ್ಲ ಮೈತ್ರೇಯರು. ಮೈತ್ರೇಯರು ಕೂಡ ಆಮೇಲೆ ನಂತರ ಕೂಡ ಕೊನೆಗೆ ಕೃಷ್ಣನು ತನ್ನ ಧಾಮಕ್ಕೆ ಹೋಗೋ ಸಮಯದಲ್ಲೂ ಕೂಡ ಉದ್ಧವ ಮತ್ತೆ ಮೈತ್ರೇಯರಿಗೆ ಬೋಧನೆ ಮಾಡ್ತಾರೆ. ಕೊನೆಯದು ಕೃಷ್ಣನಿಗೆ ಭಗವದ್ಗೀತೆ ಬೋಧನೆ ಮಾಡಿದ್ದಾರೆ ಅರ್ಜುನನಿಗೆ. ಅದ ನಂತರ ಕೊನೆಗೆ ಯದುವಂಶದ ಎಲ್ಲ ನಾಶ ಮಾಡಿಸಿ ಭಗವಂತನು ತನ್ನ ಧಾಮಕ್ಕೆ ಹೊರಟೋ ಸಮಯದಲ್ಲೂ ಕೂಡ ಮತ್ತೆ ಬೋಧನೆ ಮಾಡ್ತಾರೆ. ಉದ್ಧವ ಗೀತಾ ಅಂತ ಹೇಳ್ತಾರೆ. ಉದ್ಧವನಿಗೆ ಕೃಷ್ಣ ಭಗವಂತ ಬೋಧನೆ ಮಾಡಿದ್ರು. ಆ ಉದ್ಧವ ಗೀತೆ ಹೇಳೋ ಸಮಯದಲ್ಲಿ ಇವರು ಕೂಡ ಇದ್ರು ಅಂತ ಹೇಳ್ತಾರೆ ಮೈತ್ರೇಯ ಮಹರ್ಷಿ. ಅಷ್ಟು ಭಾಗ್ಯಶಾಲಿಗಳು ಇವರು. ಭಗವಂತನಿಂದಲೇ ಖುದ್ದು ಸ್ವತಃ ಅವರು ಉಪದೇಶಗಳನ್ನು ಭಗವಂತನ ವಾಣಿಯನ್ನು ಕೇಳಿದ್ದಾರೆ. ಸೊ ಇವರಾಗಲೇ ಶುದ್ಧ ಭಕ್ತರು. ಮೊದಲಿಗೆ ಇವರು ಜ್ಞಾನ ಭಕ್ತರು ಅಂತ ಹೇಳ್ತಾರೆ. ಇವರು ತುಂಬಾ ಜ್ಞಾನವನ್ನು ಪಡೆದ ಭಕ್ತರು ಅಂತ ಹೇಳ್ತಾರೆ. ಸೊ ಹಾಗೆ ಇವರು ಇವರ ವೇದವ್ಯಾಸರ ಸಮಕಾಲಿಕರು, ವೇದವ್ಯಾಸ ಸ್ನೇಹಿತರು. ಮತ್ತೆ ಅವರು ಕೂಡ ಹಿಂದೆನೆ ತಿಳಿದಿದ್ದಾರೆ. ಮತ್ತೆ ಅವರು ಅಭ್ಯಾಸ ಮಾಡೋದ್ರಿಂದ ಆ ರೀತಿ ಸಾಕ್ಷಾತ್ಕಾರ ಪಡೆದಿದ್ದಾರೆ. ಇದೆಲ್ಲ ಜ್ಞಾನವನ್ನು ಅವರು ಪಡೆದಿದ್ದಾರೆ ಗುರುಷ್ಯ ಪರಂಪರೆಯಿಂದ. ಹೇಳಿ ಪ್ರಭುಜಿ. ಪ್ರವಚನಕಾರರು ತರ ಪ್ರಭುಜಿ ಇವರು ಪ್ರವಚನಕಾರರು. ಇದು ಅವಾಗ ಸ್ಟೋರಿ ಹೇಳ್ತಾನೆ ಇರ್ತಾರೆ. ಇದು ಈ ಸನ್ನಿವೇಶ ಇದು ಯಾಕೆ ಪ್ರವಚನಕಾರರಂದ್ರೆ ಆಕ್ಚುಲಿ ಅವರು ಶುದ್ಧ ಭಕ್ತರು, ಆಚಾರ್ಯರು ಮತ್ತೆ ಋಷಿಮುನಿಗಳು. ಅವರು ಭಗವಂತನ ಹತ್ತಿರ ಅದ್ ಕೇಳಿದ್ರು. ಮುಖ್ಯವಾಗಿ ನನಗೆ ಅನ್ಸೋ ಪ್ರಕಾರ ಉದ್ಧವ ಜೊತೆಗೆ ಅವರು ಕೂಡ ಅಲ್ಲಿದ್ರು. ಅಂದ್ರೆ ಇವ್ರು ವಿದುರರು ಮೊದಲಿಗೆ ಉದ್ಧವನ್ ಭೇಟಿ ಮಾಡಿ ಉದ್ಧವರಿಗೆ ಕೇಳೋದು, ಕೃಷ್ಣನ ಬಗ್ಗೆ ನಂಗೆ ಸ್ವಲ್ಪ ತಿಳಿಸಿ ಅಂತ ಪ್ರಶ್ನೆ ಕೇಳ್ತಾರೆ. ಆದ್ರೆ ಉದ್ಧವ ಹೇಳ್ತಾರೆ, ಇಲ್ಲೇ ಹತ್ತಿರದಲ್ಲಿ ನನಗಿಂತ ಹಿರಿಯರು ವಯಸ್ಸಿನಲ್ಲಿ ಆಕ್ಚುಲಿ ಹೇಳ್ತಾರೆ ಆಧ್ಯಾತ್ಮಿಕವಾಗಿ ಉದ್ಧವರೇ ಮೇಲೆ ಅಂತ ಹೇಳ್ಬೋದು ಒಂದು ರೀತಿ. ಪ್ರತಿಯೊಬ್ಬ ಇಬ್ಬರು ಶುದ್ಧ ಭಕ್ತರೇ, ಪರಿಶುದ್ಧ ಭಕ್ತರಾದ್ರೂ ಕೂಡ ಹೇಳೋದು ಉದ್ಧವರು ಇನ್ನ ಭಗವಂತನಿಗೆ ಆತ್ಮೀಯರು ಕೃಷ್ಣನಿಗೆ. ಆದ್ರೂ ಕೂಡ ಇವರು ಇನ್ನೊಬ್ಬರು ಆಚಾರ್ಯರಿದ್ದಾರೆ, ಯಾರು ಹತ್ತಿರದಲ್ಲೇ ಮೈತ್ರೇಯ ಮಹರ್ಷಿ ಇದ್ದಾರೆ. ಅವ್ರು ಹೇಳ್ತಾರೆ ಇವ್ರ ಹತ್ರ ನೀನ್ ಕಲ್ತ್ಕೋ ಅಂತ ಹೇಳ್ತಾರೆ. ಹಾಗೆ ಅವರು ಉದ್ಧವರು ಇವರಿಗೆ ವಿದುರನಿಗೆ ಮೈತ್ರೇಯ ಮಹರ್ಷಿ ಹತ್ರ ಕಳ್ಸೋದು. ಸೊ ಇವ್ರ ಹತ್ರದಲ್ಲೇ ಇದ್ದಾರೆ. ನೀನು ಕೇಳೋ ಪ್ರಶ್ನೆಗಳಿಗೆ ನಾನ್ ಯಾಕೆ ಉತ್ತರಿಸಿ, ಅವ್ರಿಗೆ ಎಲ್ಲ ಗೊತ್ತು. ಸೊ ನೀವ್ ಹೋಗಿ ದಯವಿಟ್ಟು ಅವರಿಂದಾನೆ ಕೇಳಿ ಅಂತ ಇವರ ಇದರ ಸೂಚನೆಯಿಂದ ಅವ್ರು ಹೋಗಿ ಮೈತ್ರೇಯ ಮಹರ್ಷಿಗಳಿಗೆ ಪ್ರಶ್ನೆ ಮಾಡೋದು. ಅವ್ರು ನಮ್ಗೆ ಈಗೆಲ್ಲ ತಿಳಿಸ್ತಾ ಇರೋದು ವಿದುರರಿಗೆ ಆ ವಿಷಯ ನಾವೀಗ ಕೇಳ್ತೇವೆ. ಹರೇ ಕೃಷ್ಣ ಹರೇ ಕೃಷ್ಣ. ಸದ್ಯದಲ್ಲಿ ಗೌರ ಪೂರ್ಣಿಮಾ ಕೂಡ ಬರ್ತಾ ಇದೆ, March 3 ಮಂಗಳವಾರ. ನೆಕ್ಸ್ಟ್ ಸೊ ಯಾರಾದ್ರೂ ಬರ್ತೀರಾ ನಮ್ಮ ಮಂದಿರಕ್ಕೆ, ಇಲ್ಲೇ ಬಂದಿಲ್ಲಿ ಮಂದಿರದಲ್ಲೆಲ್ಲ ಸೆಲೆಬ್ರೇಷನ್ಸ್ ಎಲ್ಲ ಆಚರಣೆಗಳಿರುತ್ತೆ, ಇಲ್ಲಿ ಭಾಗವಹಿಸ್ತೀರಾ, ಬರ್ಬೋದು. ಇಲ್ಲೇ ನೀವು ನಿಂತು ಸ್ಯಾಟರ್ಡೇ ಸಂಡೇನೆ ಬಂದ್ರೆ ವೀಕೆಂಡ್, ಮತ್ತೆ ಟ್ಯೂಸ್ಡೇ ನೀವು ಮುಗಿಸ್ಕೊಂಡು ಟ್ಯೂಸ್ಡೇನೋ ವೆಡ್ನೆಸ್ಡೇನೋ ನಿಮ್ಮ ಅನುಕೂಲ, ಹಾಗೆ ನೀವು ವಾಪಸ್ ಹೋಗ್ಬೋದು. ನೀವು March 2nd 3rd ಮಂಗಳವಾರ. ಅದರ ವಿಚಾರವಾಗಿ ನೆಕ್ಸ್ಟ್ ವೀಕ್ ಮೋಸ್ಟ್ಲಿ ನಾವು ಕ್ಲಾಸಸ್ ನೋಡೋಣ. ಪ್ರಭುಜಿ, ಮೈಸೂರಿಂದ ಬರೋರಿದ್ದ